ಜೈ ಶ್ರೀರಾಮ್. ನಿನ್ನೆ ನೋಡಿ ಹನುಮ ಜಯಂತಿ ಕೃಷ್ಣ ಮಠದ ಹೂವಿನ ಅಲಂಕಾರಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಪೈನ್ಯಾಪಲ್ ಎಲ್ಲ ಏರಿಸಿ ತುಂಬಾ ಚೆನ್ನಾಗಿತ್ತು ಅಲಂಕಾರ. ಕೃಷ್ಣ ಮಠದ ಒಳಗೂ ಅಲಂಕಾರ ಮಾಡಿದರು, ನೀವು ನೋಡ್ಕೋತಾ ಬನ್ನಿ ಅದನ್ನೆಲ್ಲ. ಆನಂತರ ಶ್ರೀಕೃಷ್ಣನ ಪಾರಿಜಾತದ ಮಾಲೆನ ಕೊಟ್ಟಿದ್ದನ್ನು ಹಾಕ್ಕೊಂಡಿದ್ದಾನೆ, ಅದನ್ನು ನೀವು ನೋಡ್ಕೋತಾ ಬನ್ನಿ. 2 ಎಳೆದು ನಾನು ಮಾಡಿರುವಂಥದ್ದು. ಇದಕ್ಕೆಲ್ಲ ಟೈಮ್ ಹೋಗೋ ಕಾರಣ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಏನು ಗೊತ್ತಾ, ವೀಡಿಯೋ ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಆನಂತರ ಉಡುಪಿಯಲ್ಲಿ ಎಲ್ಲೇ ಬ್ರಹ್ಮಕಲಶ ಆಗಲಿ, ಆನಂತರ ಹನುಮ ಜಯಂತಿ ಏನಾದರೂ ಈ ಪ್ರೋಗ್ರಾಮ್ ಇದ್ದರೆ ಕೃಷ್ಣ ಮಠದಿಂದ ಹೊರೆ ಕಾಣಿಕೆ ಹೋಗೋದನ್ನು ನೀವು ಕಾಣ್ಬೋದು. ನಾವು ಹಾಕಿದ 1 ರೂಪಾಯಿ ಕೂಡ ಅಲ್ಲಿ ವೇಸ್ಟ್ ಆಗೋದಿಲ್ಲ, ಅನ್ನದಾನಗಳಿಗೆಲ್ಲ ಹೋಗುತ್ತೆ. ತುಂಬ ಜನ ಬಂದು ಅಲ್ಲಿ ಊಟ ಮಾಡಿಕೊಂಡೆಲ್ಲ ಹೋಗ್ತಾರೆ, ನೋಡ್ಬೋದು. ಒಂದು ಕರಂಬಳ್ಳಿ ದೇವಸ್ಥಾನಕ್ಕೆ, ಆನಂತರ ಇಂದ್ರಾಳಿ ಮುಖ್ಯ ಪ್ರಾಣ ದೇವ್ರದ್ದು ಜೀರ್ಣೋದ್ಧಾರ ಆಗ್ತಾ ಉಂಟು. ಅಲ್ಲಿದ್ದೆಲ್ಲ ನೀವು ಈ ಹೊರೆ ಕಾಣಿಕೆಗಳನ್ನೆಲ್ಲ ನೀವು ನೋಡ್ಬೋದು, ಕೃಷ್ಣ ಮಠದಿಂದ ಹೋಗಿರುವಂಥದ್ದು. ಈ ಅನ್ನದಾನ ಎಲ್ಲ ನಡೆಯುತ್ತಿರೋದ್ರಿಂದಲೇ ಈ ಉಡುಪಿ ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸರಗಳಲ್ಲಿ ನೀವು ನೋಡ್ಬೋದು, ಯಾವತ್ತೂ ಅನ್ನದಾನಕ್ಕೆ ಒಂದು ಕೊರತೆ ಅಂತ ಬರೋದಿಲ್ಲ. ಅಲ್ಲಿ ಯಾವುದೋ ಒಂದು ಬಾಯ್ಲರ್ ಓಪನ್ ಮಾಡಿದಾರಂತ ನಾನು ಇನ್ನೊಂದು ಸಲ ಹೋದಾಗ ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ. ಆನಂತರ ಸೋದೆ ಸ್ವಾಮಿಗಳು ಕೇರಳದಲ್ಲಿ ಒಂದು ಹನುಮ ಜಯಂತಿ ಅಂಗವಾಗಿ, ಈಗ ನನಗೆ ದೇವಸ್ಥಾನದ ಹೆಸರು ಮರ್ತೋಯ್ತು, ಅಲ್ಲಿ ಅವ್ರದ್ದು ಪೂಜೆ ಎಲ್ಲ ನೋಡ್ಬೋದು ನೀವು, ಹೋಮ ಪೂಜೆಗಳನ್ನೆಲ್ಲ. ಈಗ ನೋಡಿ, ಹನುಮ ಜಯಂತಿಗೆ ನಾನು ಪುಳಿಯೋಗರೆ ಗೊಜ್ಜಿಂದ ಪುಳಿಯೋಗರೆ ಒಂದು ಮಾಡಿದ್ದೆ. ಆ ಗೊಜ್ಜು ಹೇಗೆ ಮಾಡೋದು, ಸ್ವಲ್ಪ ಸೇವ್ ಮಾಡಲಿಕ್ಕೂ ಆಗುತ್ತೆ, ತುಂಬ ದಿವಸ ಉಳಿಯುತ್ತೆ ಅದು. ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಅದಕ್ಕೆ ಮಸಾಲೆ ಏನು ಬೇಕು ಅಂತ ನೋಡ್ಕೊಳ್ಳಿ. 1 ಕಪ್ಪಷ್ಟು ಕೊತ್ತಂಬರಿ ಬೀಜಕ್ಕೆ, 3 ಚಮಚೆಯಷ್ಟು ಮೆಂತೆ, 1 ಚಮಚೆಯಷ್ಟು ಜೀರಿಗೆ, 1 ಕಪ್ಪಷ್ಟು ಬಿಳಿ ಎಳ್ಳು, ಆಮೇಲೆ ಒಂದು 20 ಮೆಣಸು, ಇಷ್ಟು ತಗೊಂಡಿದ್ದೀನಿ ನೋಡ್ಬೋದು. ಇದನ್ನೆಲ್ಲ ಏನು ಗೊತ್ತಾ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು ನಾವು. ಏನು ಒಂದೇ ಬಾಣಲೆಯಲ್ಲಿ ಒಟ್ಟಿಗೆ ಮಾಡಲಿಕ್ಕೆ ಆಗುತ್ತೆ. ಈ ಥರ ಒಂದು ಗೊಜ್ಜು ಮಾಡಿಟ್ಕೊಂಡ್ರೆ, ನಾನು ಆ್ಯಕ್ಚುಲಿ ಅರಳಿದ್ದು ಮಾಡಿದ್ದೆ, ನಾನು ಕೃಷ್ಣ ಮಠದಲ್ಲಿ ಆ ಥರ ಮಾಡ್ತಾರೆ, ನಾನು ಅದನ್ನ ಮಾಡಿದ್ದೆ. ಆನಂತರ ನಾವು ಬೇಕಾದಾಗ ಪುಳಿಯೋಗರೆ ಮತ್ತು ಮೊಸರನ್ನ ದೇವರಿಗಂತೂ ತುಂಬ ಪ್ರಿಯವಾಗಿರುವಂಥದ್ದು, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಮಕ್ಕಳೆಲ್ಲ ಬೇರೆ ಊರಲ್ಲಿ ಓದ್ತಾ ಇರೋರಿಗೆ ಅಥವಾ ಮನೆಯಲ್ಲೇ ಆಗಲಿ ಟಿಫಿನ್ ಪ್ಯಾಕ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಫಸ್ಟ್ ಮೆಂತೆ ಹಾಕ್ಕೊಂಡಿದ್ದೀನಿ, ಆನಂತರ ಕೊತ್ತಂಬರಿ, ಆನಂತರ ಜೀರಿಗೆ, ಇದನ್ನೆಲ್ಲ ಹಾಕ್ಕೊಂಡು ಹುರಿದ ನಂತರ ಸ್ವಲ್ಪ ಇಂಗು ಹಾಕ್ಕೊಳ್ಬೇಕು. ನೋಡಿ, ಅದು ತೋರಿಸ್ತಾ ಇದ್ದೀನಿ, ಸ್ವಲ್ಪ ಹೊತ್ತಾಗಬೇಕು. ಎಳ್ಳನ್ನು ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೀನಿ. ಏನು ಗೊತ್ತಾ, ಎಳ್ಳನ್ನು ತಂದ ತಕ್ಷಣ ಡ್ರೈ ರೋಸ್ಟ್ ಮಾಡಿಟ್ಕೊಂಡ್ರೆ ಅದು ಹಾಳಾಗೋದಿಲ್ಲ, ಇದಂದರೆ ಕೂಡಲೇ ಹುಳ ಬೀಳುತ್ತೆ. ಅದಕ್ಕೆ ನಾನು ಹುರಿದಿಟ್ಕೊಂಡೇ ಇರ್ತೀನಿ ನಾನು ಹೆಚ್ಚಾಗಿ. ಅದು ಎಲ್ಲ ಕೊನೆಗೆ ಹಾಕೋಣ. ಈಗ ಫಸ್ಟ್ ಇದೊಂದು ಹುರಿಲಿ ನೀಟಾಗಿ, ಆ ಘಮಯ ಮನೆಯೆಲ್ಲ ತುಂಬಿಕೊಳ್ಳುತ್ತೆ, ಆವಾಗ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಇದು ನಿಮಗೆ ಆಗಿಲ್ಲ ಅಂತಂದರೆ ಸಾರಿನ ಪುಡಿ ಇರುತ್ತಲ್ಲ, ಅದನ್ನು ನೀವು ಹಾಕ್ಕೊಂಡು ನಡೆಯುತ್ತೆ. ಸಾರಿನ ಪುಡಿ ನಾನು ಹಳೆ ವೀಡಿಯೋಗಳಲ್ಲಿ ತುಂಬ ಸಲ ತೋರಿಸಿದ್ದೀನಿ ನಿಮಗೆ. ನೋಡಿ, ಕೊನೆಗೆ ಇದನ್ನ ಹಾಕಿ ಒಂದು ರೌಂಡ್ ಮಗಚಿ ಇಟ್ಟರೆ ಸಾಕು. ಆನಂತರ ಕೆಂಪು ಮೆಣಸು ಹುರ್ಕೊಳ್ಬೇಕು. ಘಮ ಮನೆಯಲ್ಲಿ ಮಾಡಿದ ಪುಳಿಯೋಗರೆದ್ದು ಘಮ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ನೀವು ಹೊರಗಿಂದ ಮಾಡೋದೇ ಇಲ್ಲ. ಆನಂತರ ಬೇಕಂದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಘಮ ತುಂಬ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಈ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿ ಎತ್ತಿಟ್ಬಿಡ್ತಾರೆ. ಈ ಥರ ನಾವು ಹುರಿವಾಗಲೇ ಹಾಕ್ಕೊಂಡು ಮಸಾಲೆ ಪುಡಿ ಅದ್ರ ಜೊತೆಗೆ ಪುಡಿ ಮಾಡಿಕೊಂಡ್ರೆ ಎಲ್ಲನೂ ಹೊಟ್ಟೆ ಒಳಗೆ ಹೋಗುತ್ತೆ. ಅಷ್ಟೇ ಇದರದ್ದು ಟ್ಯಾಕ್ಟೀಸ್ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಇದಾದ ನಂತರ ನಾನು ಮೆಣಸನ್ನು ಹುರ್ಕೊಂಡೆ, ನೀವು ನೋಡ್ಕೋತಾ ಬನ್ನಿ. ಸ್ವಲ್ಪ ನೋಡಿ, ಅದನ್ನು ತೆಗೆದಿಟ್ಟು ಸ್ವಲ್ಪ ನಂದು ಸ್ಪ್ರೇಯರ್ ಇರುತ್ತಲ್ಲ, ಅದು ಸ್ಪ್ರೇಯರಲ್ಲಿ ಎಣ್ಣೆನ ಸ್ಪ್ರೇ ಮಾಡಿಕೊಂಡು, ತುಂಬ ಜಾಸ್ತಿ ಎಣ್ಣೆ ಬೇಡ, ಕಪ್ಪು ಆಗದಂಗೆ ಹುರಿದಿಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದೆಲ್ಲ ಆದ ನಂತರ ಅದೇ ಬಾಣಲಿಗೆ ಹುಣಸೆ ಹಣ್ಣನ್ನು ಇದು ಮಾಡಬೇಕು. ನೋಡಿ, ನಾವು ಇದಕ್ಕೆ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಎಣ್ಣೆ ಬೇಕಾಗುತ್ತೆ. ನನಗಿನ್ನು 1 kg ಪುಳಿಯೋಗರೆ ಗೊಜ್ಜೆ ಆಗಿದೆ. ನೋಡಿ, ಫಸ್ಟ್ ನೋಡಿ, 1 ದೊಡ್ಡ ಮುಸುಂಬಿ ಗಾತ್ರದಷ್ಟು ಹುಣಸೆ ಹಣ್ಣು, ಅದರ 2 ಪಾಲು ಬೆಲ್ಲ, ಇದು ಕಂಪಲ್ಸರಿ.
ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ, ಕಡಿಮೆ ಸಾಕು ಅನ್ನೋರು ಸ್ವಲ್ಪ ಕಡಿಮೆ ಬೆಲ್ಲನೇ ಹಾಕ್ಕೊಳ್ಳಿ. ಬಟ್ ಹುಳಿ ಉಪ್ಪು ಕರೆಕ್ಟಾಗಿರಬೇಕಂದ್ರೆ ನಾವು ಡಬಲ್ ಹಾಕ್ಕೊಳ್ಳೇಬೇಕಾಗತ್ತೆ, ಆವಾಗಲೇ ಇದು ಚೆಂದ. ಕೆಲವರು ಏನು ಗೊತ್ತಾ, ಎಳ್ಳು ಹಾಕೋದಿಲ್ಲ ಪುಳಿಯೋಗರೆ ಗೊಜ್ಜಿಗೆ, ಅದನ್ನ ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ. ಬಟ್ ಎಳ್ಳು ಮತ್ತು ನೆಲಗಡಲೆ ಆರೋಗ್ಯಕ್ಕೆ ಒಳ್ಳೆಯದ ಕಾರಣ ನಾನು ಯಾವತ್ತೂ ಅದನ್ನ ಮಿಸ್ ಮಾಡೋದೇ ಇಲ್ಲ. ನೋಡಿ, ಬೆಲ್ಲ ನೋಡ್ಬೋದು, 2 ಪಾಲೆ ಬೆಲ್ಲ ಇದೆ. ಹುಣಸೆ ಹಣ್ಣನ್ನು ಕಿವಿಚಿ ಅದರ ರಸ ಸೋಸ್ಕೊಳ್ಬೇಕು ನಾವು. ನಂದು ಹಳೆ ಹುಣಸೆ ಹಣ್ಣು ಆದ ಕಾರಣ ಸ್ವಲ್ಪ ಕಪ್ಪಿದೆ, ಅದು ಬೇಗ ಅದನ್ನ ನಾವು ಕಿವಿಚಿ ರಸ ತೆಗೆದು ಬಿಡ್ಬೋದು. ತೀರಾ ಹೊಸದು ಇದು ಸ್ವಲ್ಪ ಡ್ರೈ ಆಗಿರುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ನೆನೆಸಿಡ್ಬೇಕಾಗತ್ತೆ. ಎಲ್ಲ ಸೋಸ್ಕೊಂಡು 2-3 ಸಲ ನೀರು ತೆಗೆದು ಸೋಸ್ಕೊಂಡಿದ್ದೀನಿ. ಫಸ್ಟ್ ನೋಡಿ, ಬಾಣಲಿಗೆ ಎಣ್ಣೆ ಹಾಕಿದ್ದು ನೀವು ನೋಡ್ಬೋದು ಇಲ್ಲಿ. ಆನಂತರ ಅದಕ್ಕೆ ಬಾಣಲಿಗೆ ನೋಡಿ ಆ ಬೆಲ್ಲದ ಮೇಲೆ ನೋಡಿ ಅರಶಿನ ಹಾಕ್ತಾ ಇದ್ದೀನಿ, ಕಾಣ್ತಾ ಇರ್ಬೋದು. ಅರಶಿನ, ರುಚಿಗೆ ಬೇಕಾದಷ್ಟು ಉಪ್ಪು, ನಾನೊಂದು 2.5 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಏನು ಗೊತ್ತಾ, ಗೊಜ್ಜಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ, ಅನ್ನಕ್ಕೆ ಹಾಕ್ಕೊಳ್ಬೇಡಿ ನೀವು. ಗೊಜ್ಜಿಗೆ ಎಷ್ಟು ಬೇಕಾಗ್ಬೋದು ನಿಮಗೊಂದು ಅಂದಾಜು ಆಗುತ್ತೆ. 1 kg ಅಂದರೆ ಅದಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಂಡ್ರೆ ಸಾಕು, ನಾವು ಜಾಸ್ತಿ ಉಪ್ಪು ಬೇಕಾಗಲ್ಲ. ಆಮೇಲೆ ಕೊಬ್ಬರಿ ಮತ್ತು ನೆಲಗಡಲೆ ಹಾಕ್ಕೊಳ್ಬೇಡಿ. ಕೊಬ್ಬರಿ ಮತ್ತು ನೆಲಗಡಲೆ ನಾವು ಅನ್ನಕ್ಕೆ ಮಿಕ್ಸ್ ಮಾಡಬೇಕಿದ್ರೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಬಾಣಲೆಯಲ್ಲಿ ಎಣ್ಣೆ ಎಷ್ಟಿದೆ ನೋಡ್ಬೋದು, 1 ಕಪ್ಪಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಕರಿಬೇವು ಸೊಪ್ಪು, ಇಂಗು, ಕೆಂಪು ಮೆಣಸು ಇಷ್ಟು ಹಾಕಿ ಒಗ್ಗರಣೆ ಕೊಡಬೇಕಾಗತ್ತೆ ನಾವು. ನೆಲಗಡ್ಡೆ ಇಲ್ಲಿ ಹಾಕ್ಕೊಳ್ಳೋರು ನೀವು ಆವತ್ತಾವತ್ತಿಗೆ ಖಾಲಿ ಮಾಡ್ತೀರಿ, 1 ವಾರದೊಳಗೆ ಖಾಲಿ ಮಾಡ್ತೀನಿ ಅಂದರೆ ನೆಲಗಡಲೆ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಅದು ಏನು ಗೊತ್ತಾ, ಮೆತ್ತಾಗಿಬಿಡುತ್ತೆ, ನಾವು ಕುದಿಸ್ತೀವಲ್ವ, ಆನಂತರ ಹಾಕ್ಕೊಂಡ್ರೆ ಬಾಯಿಗೆ ಕುಟುಂಬ ಅಂತ ಸಿಗುತ್ತೆ ಅದು. ಈ ಗೊಜ್ಜನ್ನೆಲ್ಲ ಮಾಡಿಟ್ಕೊಂಡು ನಮಗೆ ಎಮರ್ಜೆನ್ಸಿ ಅಂತ ಕಂಡ್ರೆ ಅವಲಕ್ಕಿಗೆ, ಅನ್ನಕ್ಕೆ, ಈ ಸಿರಿಧಾನ್ಯಗಳಿಗೆ ಎಲ್ಲದೂ ನಾವು ಬಳಸ್ಬೋದು. ಇದನ್ನ ಮಲ್ಟಿಪರ್ಪಸ್ ಬೇಡ, ನಾವು ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡ್ತೀವಿ, ಒಂದು ಚಟ್ನಿ ಥರ ಇದನ್ನ ನೆಂಚಿಕೊಂಡು ಕೂಡ ಊಟ ಮಾಡ್ಬೋದು. ನನ್ನ ಫ್ರೆಂಡ್ ಒಬ್ಬಳು ಚಂದ್ರಕಲಾ ಅಂತ ಇದ್ದಾಳೆ ಕೃಷ್ಣಮಠದಲ್ಲಿ, ಅವಳು ಹೇಳ್ತಾ ಇದ್ಲು, ಸ್ವಲ್ಪ ಮಾಡಿದರೆ ಅವರಿಗೆಲ್ಲ ಕೊಟ್ಟು ಬರ್ತೀನಿ ನಾನು, ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗುತ್ತೆ, ನೀವು ಕೊಡಿ ನನಗೆ ಸ್ವಲ್ಪ ಅಂತ. ಹಾಗೆ ಈ ಥರ ನಾವು ಮಾಡ್ತಾ ಬಂದರೆ ಏನು ಗೊತ್ತಾ, ಸ್ವಲ್ಪ ನಮ್ಮ ಟೈಮ್ ಸೇವಿಂಗ್ಸ್ ಆಗುತ್ತೆ, ಬಾಯಿ ರುಚಿನೂ ಚೆನ್ನಾಗಿರುತ್ತೆ ನೋಡಿ. ಆನಂತರ ಕರಿಬೇವು ಸೊಪ್ಪು, ಕೆಂಪು ಮೆಣಸೆಲ್ಲ ಹಾಕಿದ್ದೀನಿ ನೋಡ್ಬೋದು. ಸ್ವಲ್ಪ ಇಲ್ಲಿ ಇಂಗು ಕೂಡ ಹಾಕ್ಕೊಳ್ಬೇಕು, ಒಂದು ಅರ್ಧ ಚಮಚೆಯಷ್ಟಾದರೂ ಇಂಗು ಬೇಕು. ತಿರುಪತಿಯ ತಿಮ್ಮಪ್ಪನಿಗೆ ಈ ಪುಳಿಯೋಗರೆ ಗೊಜ್ಜು ಅಂದರೆ ತುಂಬ ಇಷ್ಟ. ಹಾಸನದಲ್ಲೇ ತುಂಬಾ ಮಾಡ್ತಾ ಇದ್ವಿ ನೋಡಿ. ಅದು ಚಟಪಟ ಕೆಂಪು ಕಡಲೆಬೇಳೆ ಕೆಂಪಾದ ತಕ್ಷಣ ಅದಕ್ಕೆ ಹುಣಸೆ ಹಣ್ಣು ಹಾಕಿ ಕುದಿಯಕ್ಕೆ ಬಿಟ್ಟು ಇಲ್ಲಿ ಮಿಕ್ಸ್ ಅಷ್ಟೊತ್ತಿಗೆ ತಣ್ಣಗಾಗಿತ್ತು. ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ, ನಾನು ಡೀಟೇಲಾಗಿ ತೋರಿಸಿಲ್ಲ ಅದನ್ನೆಲ್ಲ ನೋಡಿ. ಆ ಹುಣಸೆ ಹಣ್ಣು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಬೆಲ್ಲದ ಮಿಕ್ಸರನ್ನು ಹಾಕ್ಕೊಳ್ಳಿ. ಅದು 1 ರೌಂಡ್ ಕುದಿ ಬರಬೇಕು, ಸ್ವಲ್ಪ ಕಡಿಮೆ ಆಗಬೇಕು. ಆನಂತರ ನಾವು ಮಾಡಿಟ್ಕೊಂಡ ಪುಡಿಯನ್ನು ಹಾಕಿ ಅದಕ್ಕೆ ಕುದಿಸಬೇಕು. ಒಂದು ದೋಸೆ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು, ಬಿಸಿ ಇರಬೇಕಿದ್ರೆ ನೋಡಿ. ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ಸ್ವಲ್ಪ ಅರಶಿನೆಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಅರಶಿನದಲ್ಲಿ ತುಂಬ ಒಳ್ಳೆಯ ಕೆಮಿಕಲ್, ನಮಗೆ ದೇಹಕ್ಕೆ ಬೇಕಾಗುವಂಥ ಅದರಲ್ಲಿ ಅಂಶ ಇರುತ್ತೆ. ಇದು ಕುದಿಬೇಕು. ಕುದ್ದ ನಂತರ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಕಡಿಮೆ ಆಗೋದು ಬೇಡ. ಚೆಂದ ಕುದಿ ಬಂದ ನಂತರ ಅದಕ್ಕೆ ನಾವು ಪುಡಿ ಮಾಡಿಟ್ಕೊಂಡ ಮಿಕ್ಸರನ್ನು ಹಾಕ್ಕೊಳ್ಬೇಕು ನೋಡಿ. ಇದು ಕುದಿ ಬಂದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಪುಡಿ ಮಾಡಿದಂಥ ಮಿಕ್ಸರನ್ನು ಹಾಕ್ಕೊಂಡಿದ್ದೀನಿ. ಇದರದ ಅವಲಕ್ಕಿ ಒಗ್ಗರಣೆ, ಗೊಜ್ಜು ಅವಲಕ್ಕಿ ಅಂತೂ ಭಾಳ ಚೆಂದ ಆಗುತ್ತೆ. ನಾನು ಈ 1-2 ವಾರದಲ್ಲಿ ಮಾಡಿ ತೋರಿಸ್ತೇನೆ ನಿಮಗೆ ಅದನ್ನೆಲ್ಲ. ಇದು ಏನು ಗೊತ್ತಾ, ಎಮರ್ಜೆನ್ಸಿಗೆ ಈಗ ನಮಗೆ ಎಲ್ಲ ಹೋಗ್ಲಿಕ್ಕಿರುತ್ತೆ ಮನೆಯಲ್ಲಿ, ಅಥವಾ ಡಬ್ಬಕ್ಕೆ ಏನಾದ್ರು ಕಳಿಸ್ಬೇಕು ಆಫೀಸ್ಗೆ ಹೋಗೋರಿಗೆಲ್ಲ ಅಂತಂದರೆ ಅದು ಭಾಳ ಒಳ್ಳೆಯದಾಗುತ್ತೆ. ಮತ್ತು ಹುಣಸೆ ಹಣ್ಣು ಏನು ಗೊತ್ತಾ, ರಕ್ತ ಹೆಪ್ಪುಗಟ್ಟುತ್ತೆ ಅಂತ ಹೇಳ್ತಾರಲ್ಲ, ತುಂಬ ಕೆಲವರಿಗೆ ರಕ್ತ ನೀರಾಗಲಿಕ್ಕೆ ಮೆಡಿಸಿನ್ ಕೊಡ್ತಾರೆ, ಹಾರ್ಟ್ ಕಂಪ್ಲೇಂಟ್ ಇದ್ದವರಿಗೆಲ್ಲ ಗೊತ್ತಿರ್ಬೋದು. ಅದಕ್ಕೆ ಹುಣಸೆ ಹಣ್ಣು ತುಂಬಾ ಹೆಲ್ಪ್ ಆಗುತ್ತೆ. ಹುಣಸೆ ಹಣ್ಣಿನ ಪಾನಕ ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ, ತುಂಬಾ ಅದು ಹೆಲ್ಪ್ಫುಲ್ ಆಗುತ್ತೆ ನೋಡಿ. ಇದು ಕುದಿಬೇಕು, ಅದು ದೋಸೆ ಹಿಟ್ಟಿನ ಹದಕ್ಕೆ ಬಂದಾಗ ನೀವು ಆಫ್ ಮಾಡಿ ಇಟ್ಕೊಳ್ಳಿ. ನಿಮಗೆ ತೀರಾ ಗಟ್ಟಿ ಬೇಕು ಸ್ವಲ್ಪ ಜಾಸ್ತಿ ಕುದಿಸ್ಕೊಳ್ಳಿ ನೋಡಿ. ಇದು ಆಯ್ತು, ನೀವು ನೋಡ್ಬೋದು ನೋಡಿ
ಎಷ್ಟು ಗಟ್ಟಿ ಆಗ್ತದೆ, ಇನ್ನೂ ತಣ್ಣಗಾಗಿರಲಿಲ್ಲ ಅದು. ಆನಂತರ ಬಾಟ್ಲಿಗೆ ತುಂಬಿಸಿಟ್ಕೊಳ್ಳಿ, ಹಾಗೇ ಬಿಡ್ತು. ಆನಂತರ ನಾನು ಮೊನ್ನೆ ದ್ವಾದಶಿ ಅಡುಗೆ ಅವತ್ತು ಒಂದು ತೋರಿಸಿದ್ದೆ, ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಆಗಿತ್ತು. ಯಾವುದು ಕರಿಬೇವಿನ ಸೊಪ್ಪು ಚಟ್ನಿ, ಅದನ್ನ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸಲ ಮಾಡಿಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಇದಕ್ಕೆ ಅನ್ನಕ್ಕೆ ಒಂದು ಹಾಕಿ ಕಲಿಸ್ಕೊಂಡು ತಿನ್ನೋಕ್ಕೆ ಅಲ್ಟಿಮೇಟ್ ಆಗಿರುತ್ತೆ. ಅದಕ್ಕೆ ನಿಂಬೆಹಣ್ಣಿನ ಗಾತ್ರದ, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ಕಿವಿಚಿಟ್ಕೊಂಡಿದ್ದೀನಿ. ಆನಂತರ ಒಂದು ಡ್ರೈ ರೋಸ್ಟ್ ಮಸಾಲ ಮಾಡೋಣ. ಅದಕ್ಕೆ ದೊಡ್ಡ ಚಮಚೆಯಲ್ಲಿ 1 ಚಮಚೆಯಷ್ಟು ನೋಡಿ ಸಾಸಿವೆ, ಅರ್ಧ ಚಮಚೆಯಷ್ಟು ಮೆಂತ್ಯ. ಫಸ್ಟ್ ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಸ್ಲೋ ಫ್ರೈ ಆಗೋದು ಅಂತ. ಇಷ್ಟು ಈ ಸಾಧಾರಣ 1-1.5 ಲೋಟೆಯಷ್ಟು ಆಗಿದೆ ನನಗೆ ಈ ತೊಕ್ಕು ಕರಿಬೇವಿನ ಸೊಪ್ಪಿದ್ದು. ಇದು ಚಟಪಟ ಅಂತ ಇಲ್ಲ. ಅಷ್ಟೊತ್ತಿಗೆ ನಾವಿಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡ್ರೆ ಕೆಲಸ ಎಲ್ಲ ಚಕ ಆಗಿಬಿಡುತ್ತೆ. ನಾನೊಂದು ಏನು ಮಾಡಿದೆ, 5-6 ಮೆಣಸಿನಕಾಯಿ ಹಾಕ್ಕೊಂಡೆ. ಲಾಸ್ಟ್ ದ್ವಾದಶಿ ಅವತ್ತು ಮಾಡಿದ ಖಾರ ತುಂಬ ಕಡಿಮೆ ಆಗಿತ್ತು. ಇದಕ್ಕೆ ಖಾರ ತುಂಬ ಚೆನ್ನಾಗಿ ಹಿಡಿಸುತ್ತೆ ಆಯಿತಾ. ಅದನ್ನೊಂದು ಮಾಡಿ ನೋಡಿ ನೀವು, ತುಂಬಾ ಚೆನ್ನಾಗಿರುತ್ತೆ. ಈ ಕೂದಲು ಉದುರೋರಿಗೆಲ್ಲ ಇದು ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ. ಕರಿಬೇವಿನ ಸೊಪ್ಪಲ್ಲಿ ತುಂಬ ಕಬ್ಬಿಣ ಸತ್ವ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಇದೆಲ್ಲ ಏನು ಗೊತ್ತಾ, ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಬೇಕಾದ್ರೆ 1/4 ಲೋಟೆಯಷ್ಟು ನೀರು ಹಾಕ್ಕೊಳ್ಳಿ, ಇದು ತೊಂದರೆ ಇಲ್ಲ ನೋಡಿ. ಉಪ್ಪು ಬೇಕಾದಷ್ಟು ಹಾಕ್ಕೊಂಡು, ಸ್ವಲ್ಪ ಇಂಗು, ನನ್ನ ಹತ್ರ ಪುಡಿ ಇಂಗಲ್ಲ, ಇದು ಗಟ್ಟಿ ಇಂಗು ಇತ್ತು, ಅದನ್ನೇ ಸ್ವಲ್ಪ ಹಾಕ್ಕೊಂಡೆ ನಾನು. ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ಮೆಂತೆ ಮತ್ತು ಸಾಸಿವೆದು ಮಸಾಲೆ, ಹುರಿದ ಮಸಾಲೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ, ಅದನ್ನ ಮಾತ್ರ ಮರಿಬೇಡಿ ನೋಡಿ. ಇಂಗು ನನ್ನ ಹತ್ರ ನೀರು ಇಂಗು ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ಇಲ್ಲಿ ನೋಡಿ. ಚಿಕ್ಕದು ಒಂದು ಪೀಸು, ಜಾಸ್ತಿ ದೊಡ್ಡದೇನಿಲ್ಲ, ಒಂದು 2 ನೆಲಗಡಲೆಯಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಆನಂತರ ಆ ಹುಣಸೆ ಹಣ್ಣನ್ನು ಹಾಕಿ ನೀಟಾಗಿ ಅದನ್ನ ರುಬ್ಕೊಳ್ಳಿ. ಅದು ಆಗಿಬಿಡ್ತು. ಈಗ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ನೋಡಿ, ಬಾಣಲಿಗೆ ನಾನು ಆ್ಯಕ್ಚುಲಿ ಸಾಸಿವೆ ಎಣ್ಣೆ ನೀಟಾಗಿ ಮತ್ತು ಎಳ್ಳೆಣ್ಣೆ ತುಂಬ ಬಳಸ್ತೀನಿ ನಾನು ಮನೆಯಲ್ಲಿ, ತುಂಬ ಹೆಲ್ಪ್ ಆಗುತ್ತೆ. ಈ ಸಾಸಿವೆ ಅಂತ ಅನ್ನೋದೇ ನಮಗೆ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ ನೋಡಿ. ಇದು ಮಿಕ್ಸಿಗೆ ಹಾಕ್ಕೊಂಡಾಯಿತು. ಸ್ವಲ್ಪ ತರಿ ಬಂದರೆ ಸಾಕು ನೋಡಿ. ಈ ಥರ ಜಾಸ್ತಿ ನೀರು ಹಾಕ್ಕೊಂಡಷ್ಟು ನಾವು ಜಾಸ್ತಿ ಮಗಚಬೇಕಾಗತ್ತೆ ಅಷ್ಟೇ. ಆನಂತರ ನೋಡಿ, ಈ ಕಡೆಯಿಂದ ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದೆ ನೋಡ್ಬೋದು. ಇದಕ್ಕೆ ಸಾಸಿವೆ, ಸ್ವಲ್ಪ ಇಂಗು, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು ಯಾವುದು ಹಾಕ್ಕೊಂಡಿರಲಿಲ್ಲ ನಾನು, ಇಷ್ಟರಲ್ಲೇ ನಾನು ಮಾಡಿರುವಂಥದ್ದು. ಸಾಸಿವೆ ಮತ್ತು ಮೆಂತ್ಯ ಹುರಿದಿಟ್ಟು ಕುಟ್ಟಾಣಿಯಲ್ಲೇ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನೋಡಿ ಇಲ್ಲಿ ಅದೇನು ತರಿ ಪುಡಿ ಆದರೆ ಸಾಕು, ಜಾಸ್ತಿ ಏನೋ ಅವಶ್ಯಕತೆ ಇರೋದಿಲ್ಲ. ಘಮ ತುಂಬಾ ಚೆನ್ನಾಗಿ ಬರುತ್ತೆ, ಕುದಿಸ್ತೀವಲ್ವ. ಇದು ನೋಡಿ, ಇದು ಚಟಪಟ ಅಂದ ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿಗೆ ನಾನು ಇಂಗು ಹಾಕ್ಕೊಂಡಿದ್ದೀನಿ ಫಸ್ಟ್. ಆನಂತರ ಸ್ವಲ್ಪ ಖಾರದ ಪುಡಿ ಒಂದು 4-5 ಚಮಚ ಹಾಕ್ಕೊಂಡೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಮಾಡಿದಾಗ ಖಾರ ಕಡಿಮೆ ಆಗಿತ್ತು ನೋಡಿ. ಅದಕ್ಕೆ ನೋಡಿ, ಇದು ಹಾಕಿದ ತಕ್ಷಣ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನೂ ಹಾಕ್ಕೊಂಡು ನೀಟಾಗಿ ಮಗಚಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಜಾಸ್ತಿ ಹೊತ್ತು ಬಿಡಲಿಕ್ಕೆ ಹೋಗಬೇಡಿ. ಅದು ಖಾರದ ಪುಡಿ ಕಪ್ಪಾಗಬಾರ್ದು, ಕೆಂಪೇ ಇರಬೇಕು. ಕಪ್ಪಾದರೆ ಸ್ವಲ್ಪ ಕಹಿ ಬರುತ್ತೆ, ಹೆಲ್ತಿಗೂ ಒಳ್ಳೆಯದಲ್ಲ ಅದು ನೋಡಿ. ಈ ಥರ ಹಾಕಿ ಒಂದು 5 ನಿಮಿಷ ಮಗಚಬೇಕು. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮಸಾಲೆ ಪುಡಿ ಹಾಕ್ಕೊಂಡು, ನಾವು ಗ್ರೈಂಡ್ ಮಾಡಿರ್ತೀವಲ್ವ, ಅದನ್ನ ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ನಾವು ಅದನ್ನ ಮಗಚಬೇಕು. ಈ ಥರ ಒಂದು ಸಿಲಿಕಾನ್ ಸ್ಪ್ಯಾಚ್ಯುಲ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಏನು ಗೊತ್ತಾ, ನೀಟಾಗಿ ನಮಗೆ ಅದನ್ನ ಮಗಚಲಿಕ್ಕೆ ಬರುತ್ತೆ. ನೀವು ನೋಡ್ಬೋದು, ಅದೇ ಸ್ಟೀಲ್ ಇದರಲ್ಲೇ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ. ಎಣ್ಣೆ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅದನ್ನ ಆಫ್ ಮಾಡ್ಕೊಳ್ಬೋದು. ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ಅಂತ ಅದ್ಭುತವಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಇದು ಆಗೇ ಬಿಡ್ತು. ಆನಂತರ
ನೋಡಿ ಏನೆಲ್ಲ ಮಾಡಿದೆ ನಾನಿನ್ನ ಹನುಮ ಜಯಂತಿಗೆ ಅಂತ ನೋಡೋಣ. ಕಾಬೂಲ್ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ನಾನು ಮುಂಚಿನ ಆವತ್ತೆ ಓವರ್ನೈಟು. ಅದಕ್ಕೆ ಸ್ವಲ್ಪ ಅರಶಿನ, ಸ್ವಲ್ಪ ಒಂದು ಚಿಟಿಕೆ ಒಂದು ಕಡಲೆಕಾಳಷ್ಟು ಸಾಕು ಸೋಡಾ, ಆನಂತರ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ ಕಾಣ್ಬೋದು. ಅದರದೊಂದು ಉಸ್ಲಿ ಮಾಡೋಣ. ರಾಮನವಮಿಗೆ ಈ ವಸಂತ ಋತುವಿನಲ್ಲಿ ಕೃಷ್ಣ ಮಠದಲ್ಲಿ ಕೂಡ ಉಸ್ಲಿ ಎಲ್ಲ ಮಾಡ್ತಾರೆ. ಅದೇ ಥರ ನಾನು ಮಾಡೋಣ ಅಂತ ಮಾಡಿದೆ ನೋಡ್ಬೋದು. ನಾನು ಕುಕ್ಕರ್ ಮುಚ್ಚಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಕಾಣ್ಬೋದು ನೀವಲ್ಲಿ. ಅರಶಿನ ಎಲ್ಲ ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಸಂಜೆ ಉತ್ಸವ ಟೈಮಿಗೆ ಹೋದರೆ ನಮಗೆ ಕೊಡ್ತಾರೆ, ಏನು ರುಚಿಯಾಗಿರುತ್ತೆ ಗೊತ್ತಾ ಅದು. ಆ ಕೃಷ್ಣದೇವರ ಪ್ರಸಾದನೆ ಅಷ್ಟು ಅದ್ಭುತ. ಅದನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಇರುವಂಥ ಮಾಡಿರುವಂಥದ್ದು. ಆನಂತರ ಮಾವಿನಕಾಯಿದು ಚಿತ್ರಾನ್ನ. ಈ ಚೈತ್ರ ಮಾಸದಲ್ಲಿ ನಾನು ಆ್ಯಕ್ಚುಲಿ ಯುಗಾದಿಗೂ ಇದನ್ನೇ ಮಾಡ್ತೀನಿ. ಆ್ಯಕ್ಚುಲಿ ಮಾವಿನಕಾಯಿನ, ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಡೀಟೇಲ್ ಆಗಿ ತೋರಿಸಿಲ್ಲ ಇದನ್ನೆಲ್ಲ. ಇದೆಲ್ಲ ಉಡುಪಿಯ ಟ್ರೆಡಿಷನಲ್ ರೆಸಿಪೀಸ್ ಇದು ನೋಡಿ. ಆನಂತರ ನಾನು ಒಗ್ಗರಣೆ 2-3ಕ್ಕೆ ಒಟ್ಟಿಗೆ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನನಗೆ ಆಮೇಲೆ ನೆನಪಾಯಿತು. ಆನಂತರ ಅದೇ ಬಾಣಲೆಯಲ್ಲಿ ನಾನು ಸಾಸಿವೆ, ಅಂದರೆ ಮಾವಿನಕಾಯಿ ಸಾಸಿವೆಗೆ ಸಾಸ್ಮಿ ಅಂತೀವಿ ನಾವು, ಕುಕ್ಕುದ ಸಾಸ್ಮಿ ಅಂತ ತುಳುವಲ್ಲಿ ಅಂತೀವಿ. ಅದಕ್ಕೆ ನೋಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಸಿವೆ, ಉದ್ದಿನಬೇಳೆ ಹಾಕಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡೆ. ನೀವು ನೋಡ್ಬೋದು ಇಲ್ಲಿ. ಈ ಥರ ಒಗ್ಗರಣೆ ಒಂದು ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ದೊಡ್ಡ ಫಂಕ್ಷನ್ ನನಗೆ ಫಸ್ಟಿಗೆಲ್ಲ ಅರ್ಥ ಆಗ್ತಿರಲಿಲ್ಲ. ಈಗ ಮಾಡಿ ಮಾಡಿ ಅಭ್ಯಾಸ ಆಯಿತು ನೋಡಿ. ನಿಮಗೆ ಹೇಳ್ಕೊಡ್ತಾ ನಾನು ಪಾಠ ಕಲಿತಾ ಇದ್ದೀನಿ. ಅದು ನನಗೆ ತುಂಬ ನೆಮ್ಮದಿಯನ್ನು ಕೊಡುವಂಥದ್ದು ನೋಡಿ. ಆನಂತರ ಇದಕ್ಕೆ ಸ್ವಲ್ಪ ನೆಲಗಡಲೆ ಹಾಕ್ಕೊಂಡಿದ್ದೀನಿ. ನೆಲಗಡಲೆ ಹಾಕ್ಕೊಂಡು ಸ್ವಲ್ಪ ಮಗಚಿ, ನಮ್ಮ ಅತ್ತೆ ಇದನ್ನ ಮಾಡ್ತಾಯಿದ್ರು. ಅವ್ರು ಎಲ್ರಿಗೂ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ನಮ್ಮ ಯಜಮಾನರಿಗೆಲ್ಲ. ನೋಡಿ ಇದು ಮಗಚಿಬಿಟ್ಟು ಅದಕ್ಕೆ ಸ್ವಲ್ಪ ನೋಡಿ ತೆಂಗಿನಕಾಯಿ, 1-2 ಕೆಂಪು ಮೆಣಸು, ಒಂದು ಅರ್ಧ ಚಮಚ ಸಾಸಿವೆ, ಅದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನೀರು ಹಾಕೋದು ಬೇಡ ಇದಕ್ಕೆ. ಈ ಒಗ್ಗರಣೆಗೆ ನಾವು ಆ ಥರ ಮಾಡಬೇಕು. ಆ ನಂತರ ನೋಡಿ ಅದನ್ನ ಗ್ರೈಂಡ್ ಮಾಡಿದ್ದನ್ನು, ಪುಡಿ ಮಾಡಿದ್ದನ್ನು ಈ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಹುರಿಯಿರಿ. ಯಾಕಂದರೆ ಸಂಜೆ ತನಕ ಇಟ್ಟಾಗ ಮಾವಿನಕಾಯಿ ಚಿತ್ರಾನ್ನ ಹಾಳಾಗಬಾರ್ದು ನೋಡಿ, ಅದಕ್ಕೆ. ಆನಂತರ ಅದಕ್ಕೆ ಮಾವಿನಕಾಯಿ ಹಾಕಿ, ನೀರಂತೂ ಇದಕ್ಕೆ ಚೂರು ಮುಟ್ಸೋದೇ ಬೇಡ, ಅವಶ್ಯಕತೆ ಇಲ್ಲ ಇದಕ್ಕೆ. ಇನ್ನು ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕಿದಾಗ ನೀರು ಬಿಟ್ಕೊಳ್ಳುತ್ತೆ, ಅದರಲ್ಲೇ ಅದು ಬೇಯುತ್ತೆ. ಈ ಥರ ಗೊಜ್ಜು ಮಾಡಿಟ್ಕೊಂಡ್ರೆ ನಮಗೆ ತುಂಬ ದಿವಸ, ಈ ಸೀಸನಲ್ಲಿ ತುಂಬ ದಿವಸ ಇದನ್ನ ಮಾಡಿಕೊಂಡು ತಿನ್ಬೋದು. ಅವಲಕ್ಕಿಗೆ, ಆಮೇಲೆ ಸಿರಿಧಾನ್ಯಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅನ್ನಕ್ಕೆ ಎಲ್ಲ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಬೆಲ್ಲನೂ ಅಷ್ಟೇ, ನಿಮಗೆ ಬೆಲ್ಲ ಸ್ವಲ್ಪ ಕಡಿಮೆ ಹೆಚ್ಚು ಮಾಡಿಕೊಳ್ಳಿ. ನಾನೇನು ಗೊತ್ತಾ, ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಮಗೆ ಎಲ್ರಿಗೂ ಇದು ಸಿಹಿ ಇಷ್ಟ. ಸಕ್ಕರೆ ಹಾಕಬೇಡಿ, ಟೇಸ್ಟೇ ಬರೋದಿಲ್ಲ ಅದು. ಬೆಲ್ಲ ಆದರೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಾವಿನಕಾಯಿ ಹುಳಿ ಇದ್ದಷ್ಟು ಇದು ಚೆಂದಾಗುತ್ತೆ ಮಾವಿನಕಾಯಿ ಚಿತ್ರಾನ್ನ. ನಾವು ದೇವರ ನೈವೇದ್ಯ ಮಾಡೋ ಕಾರಣ ಎಷ್ಟು ಬೆಲ್ಲ ಬೇಕಾಗತ್ತೆ ಅಂತ ಗೊತ್ತಾಗಲ್ಲ ನೋಡಿ. ಅನ್ನ ಮಾಡಿ ಉದುರು ಇರಬೇಕು ಅನ್ನ, ಅದರ ಮೇಲೆ ಈ ಗೊಜ್ಜನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಅನ್ನಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಬೇಕು. ಇಲ್ಲೂ ಅಷ್ಟೇ, ಗೊಜ್ಜಿಗೆ ತಕ್ಕ ಉಪ್ಪು, ಅನ್ನಕ್ಕೆ ತಕ್ಕಂತೆ ಉಪ್ಪು ಅನ್ನದ ಮೇಲೇ ಹಾಕ್ಕೊಂಡ್ರೆ ಸುಲಭ ಆಗುತ್ತೆ, ಉಪ್ಪು ಎದುರು ಆಗೋದಿಲ್ಲ. ಏನಂದರೆ ಹಾಗಿದ್ದೀನೋ ಇಲ್ವೋ ಮರ್ತು ಹೋಗೋದಕ್ಕೂ ಇದು ಹೆಲ್ಪ್ ಆಗುತ್ತೆ. ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಾಕಾಗುತ್ತೆ. ತುಂಬಾ ಚೆನ್ನಾಗಿ ಬಂದೈತೆ. ನಂಗೆ ಈಗಲೂ ಬಾಯಲ್ಲಿ ನೀರು ಉರ್ತಾ ಇದೆ, ಟೆಂಪ್ಟಿಂಗ್ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ನೋಡಿ. ಅನ್ನದ ಬಾಪ್ತು ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಗಚಿದ್ರೆ ಸರಿ. ನಿಮಗೆ ಬೇಕಂದರೆ ಸ್ವಲ್ಪ ನೆಲಗಡಲೆ ಹುರಿದು ಇಲ್ಲಿ ಇನ್ನೊಂದ್ಸಲ ಬೇಕಾದರೂ ಹಾಕ್ಕೊಳ್ಬೋದು. ಆ ಗೊಜ್ಜಿನ ಜೊತೆ ಏನು ಗೊತ್ತಾ, ಸ್ವಲ್ಪ ಮೃದುವಾಗಿರುತ್ತೆ. ಆದ ಕಾರಣ ಸೀಸನಲ್ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ನೋಡಿ. ರಾಮನವಮಿದ್ದು ವಿಡಿಯೋ ಮಾಡಿದ್ದೆ, ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಅದನ್ನು ಇದ್ರ ಜೊತೆ ಸ್ವಲ್ಪ ಅಟ್ಯಾಚ್ ಮಾಡ್ತೀನಿ. ಜಾಸ್ತಿ ಡೀಟೇಲಾಗಿ ನಾನೇನು ತೋರಿಸಿಲ್ಲ ಅದನ್ನ ನೋಡಿ. ಆನಂತರ ಅದೇ ಬಾಂಡಿಗೆ ಆ ಒಗ್ಗರಣೆ ಸ್ವಲ್ಪ ಹಾಕ್ಕೊಂಡು, ಆ ಕಡಲೆಕಾಳಿತ್ತಲ್ಲ ಕಾಬೂಲ್ ಚೆನ್ನ, ಅದನ್ನೊಂದು ಒಗ್ಗರಣೆ ಮಾಡೋಣ. ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ, ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಆನಂತರ
ಬೇಡ ಅಂತಂದರೆ ಬಿಟ್ಬಿಡ್ಬೋದು, ಏನೋ ತೊಂದರೆ ಇಲ್ಲ. ನೋಡಿ ಅದನ್ನ ಬೇಯಿಸಿದ ಕಡಲೆಕಾಳನ್ನು ಸೋಸಿಟ್ಕೊಂಡಿದ್ದೆ. ಆ ನೀರನ್ನೇ ಆಮೇಲೆ ಯಾವುದಾದ್ರೂ ಅಡುಗೆಗೆ ಬಳಸ್ಬೋದು ನಾವು, ಸಾರಿಗೆಲ್ಲ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಹಾಗೇ ಬಿಡ್ತು ಕಾಬೂಲ್ ಚೆನ್ನದು ಒಗ್ಗರಣೆ. ಇದಕ್ಕೆ ಬೆಲ್ಲಗಿಲ್ಲ ಏನು ಬೇಕಾಗಲ್ಲ, ಅದೇ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಬೇಕು ಅಂತಂದರೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಟೇಸ್ಟಾಗಿ ಬರುತ್ತೆ. ನೋಡಿ ಅದೇ ಬಾಣಲಿಗೆ ನಾನು ಹಾಕಿ ಆ್ಯಕ್ಚುಲಿ ಅರಳಿದ್ದು ಎಂಥದ್ದು ನೋಡಿ ಪುಳಿಯೋಗರೆ ಹಾಗೆ ಮಾಡಿದ್ದೀನಿ, ನೋಡ್ಬೋದು. ನೋಡಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ನಾನು ಏನು ಮಿಸ್ಟೇಕ್ ಮಾಡಿದೆ ಗೊತ್ತಾ, ಕೂಡಲೇ ನಾನು ಅರಳು ಹಾಕ್ಕೊಳ್ತಿದ್ರೆ ಹಾಕ್ತಿದ್ದೆ, ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ಅದು ಹಾಕ್ಕೊಳ್ಬಾರ್ದಿತ್ತು, ಸ್ವಲ್ಪ ಅದು ಶ್ರಿಂಕ್ ಆಯಿತು ನಂದು ಅರಳೆಲ್ಲ. ನೋಡಿ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ಬೇಕು ನಾವು. ನೋಡಿ ನೀರು ಹಾಕ್ಕೊಳ್ಬಾರ್ದಿತ್ತು, ನಾನು ಮಿಸ್ಟೇಕ್ ಮಾಡಿರೋದಲ್ಲಿ. ಯಾಕಂದ್ರೆ ನನಗೆ ಸ್ವಲ್ಪ ಗಡಿಬಿಡಿ ಆಯಿತು ಬೆಳಗ್ಗೆ ಎದ್ದಾವತ್ತು. ನೋಡಿ ಸ್ವಲ್ಪ ಆಮೇಲೆ ಗೊಜ್ಜು ಕಡಿಮೆ ಆಯಿತು ಅಂತ ಅನ್ನಿಸ್ತು, ಹಾಕ್ಕೊಂಡೆ ನಾನು. ಆಮೇಲೆ ಅರಳು ಹಾಕಿ ಬಿಸಿ ಬಿಸಿಯಲ್ಲೇ ಮಿಕ್ಸ್ ಮಾಡಿದರೆ ಹಾಗೇ ಬಿಡ್ತು. ನೋಡಿ ಪಕ್ಕದಲ್ಲಿ ನೋಡೋಕೆ ಕಾಣ್ಬೋದು ನಿಮಗೆ ಪುಳಿಯೋಗರೆ, ಇದು ಮಾವಿನಕಾಯಿದು ಗೊಜ್ಜು ಕುದೀತಾ ಉಂಟಲ್ಲಿ. ಇದೆಲ್ಲ ಜಟ್ಪಟ್ ಅಂತ ಆಗುವಂಥ ತಿಂಡಿಗಳು ಸಂಜೆ ಹೊತ್ತಿಗೆ ಅಂತೂ ಭಾಳ ಚೆಂದ ಆಗುತ್ತೆ. ಸ್ವಲ್ಪ ಅರಳು ಕಡಿಮೆ ಆಯಿತು ಅಂತ ಅರಳು ಪುಡಿ ಹಾಕ್ಕೊಂಡೆ ಅದಕ್ಕೆ, ಅದು ಅರಳಿದ್ದು ಪುಡಿ ಅಷ್ಟೇ. ತುಂಬಾ ಟೇಸ್ಟಿಗೆ ಏನು ಮೋಸ ಇಲ್ಲ, ಬಟ್ ಏನು ಗೊತ್ತೆ ಶ್ರಿಂಕ್ ಆಯ್ತಲ್ಲ ಅಂತ ಬೇಜಾರಾಗೋಯ್ತು ನನಗೆ. ಆನಂತರ ಕೋಸಂಬರಿ, ಕಡಲೆಬೇಳೆ ಮತ್ತು ಹೆಸರು ಬೇಳೆದು ಕೋಸಂಬರಿ ತುಂಬ ಸಲ ತೋರಿಸಿದ್ದೀನಿ ನಾನು ನಿಮಗೆ. ಅದನ್ನ ನೆನೆಸಿಟ್ಬಿಟ್ಟು ಆಮೇಲೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಗ್ಗರಣೆ, ಆನಂತರ ತೆಂಗಿನಕಾಯಿ ತುರಿ ಎಲ್ಲನೂ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಈ ಅರಳಿದ್ದು ಆನಂತರ ಕಡಲೆ ಇದು ಕಾಬೂಲ್ ಚೆನ್ನದ ಮಿಕ್ಸ್, ಆನಂತರ ಈ ಕೋಸಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೃಷ್ಣ ಮಠದಲ್ಲಿ ಕೊಡ್ತಾರೆ. ಏನು ಚೆನ್ನಾಗಿರುತ್ತೆ ಗೊತ್ತಾ, ಅದು ತುಂಬಾ ಅದ್ಭುತವಾಗಿರುತ್ತೆ. ಈ ವಸಂತ ಋತುವಿನಲ್ಲಿ ಫುಲ್ಲು ಮಾಡ್ತಾ ಇರ್ತಾರೆ ನಮ್ಮ ಕೃಷ್ಣ ಮಠದಲ್ಲಿ. ಕೃಷ್ಣನಿಗೆ ರಾತ್ರಿ ಅದನ್ನೇ ನೈವೇದ್ಯ ಮಾಡ್ತಾರೆ. ಆನಂತರ ಬೆಳಗ್ಗೆ ತಿಂಡಿಗೆ ನನಗೆ ಸ್ವಲ್ಪ ಗಡಿಬಿಡಿ ಆಯಿತು, ರವೆ ಇಡ್ಲಿ ಮಾಡಿದೆ ನಾನು. ರವೆ ಹುರಿದಿಟ್ಕೊಂಡ್ರೆ, ಬನ್ಸಿ ಆಗಲಿ ಚಿಕ್ಕ ರವೆ ಆಗಲಿ ಯಾವುದಾದ್ರೂ ನಡೆಯುತ್ತೆ, ಹುರಿದಿಟ್ಕೊಂಡ್ರೆ ಚಕಾಚಕ್ ಅಂತ ಮಾಡ್ಬೋದು. ನೋಡಿ ಅದಕ್ಕೆ ನೋಡಿ 1-2 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ. ಆನಂತರ ಹುಳಿ ಮಜ್ಜಿಗೆ ಮೊಸರು ಯಾವುದಾದ್ರೂ ನಡೆಯುತ್ತೆ ಹಾಕ್ಕೊಂಡು ನೋಡಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಕಾಯಿ ಮೆಣಸು, ಮಜ್ಜಿಗೆ ಎಲ್ಲ ಹಾಕ್ಕೊಂಡು ಕಲಸಿಟ್ಕೋಬೇಕು ಫಸ್ಟು. ಆನಂತರ ಉಪ್ಪು ಮತ್ತು ಒಂದು ಈನೋ ಸಾಲ್ಟ್ ಇದೆಯಲ್ಲ, ಒಂದು ಅರ್ಧ ಚಮಚೆಯಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಅದು ಹಾಕ್ಕೊಂಡು ನಾನು ವೀಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ನನಗೆ ಗೊತ್ತಾಗಿಲ್ಲ. ನೋಡಿ ಇದು ಹಿಟ್ಟೆಲ್ಲ ರೆಡಿ ಆಯಿತು. ಆನಂತರ ಇಡ್ಲಿ ಪಾತ್ರೆಗೆ ಹಾಕಿ ನಾನು ಬೇಯಕ್ಕಿಟ್ಬಿಟ್ಟೆ. ನೋಡಿ ಇದು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡೆ, ಸ್ವಲ್ಪ ಉಳಿದಿತ್ತು ಅಂತ ಎಲ್ಲನೂ ಅಲ್ಲಿ ಹಾಕಿಬಿಟ್ಟೆ ಅದಕ್ಕೆ. ನೋಡಿ ಒಗ್ಗರಣೆ ಕೂಡ. ಆನಂತರ ಬೇಕಾದರೆ ನೀವು ಇದಕ್ಕೆ ಗೋಡಂಬಿ ಮತ್ತು ಇದು ತೆಂಗಿನಕಾಯಿ ಸಾರಿ ಗೋಡಂಬಿ ಮತ್ತು ಇದು ಹಾಕ್ಕೊಳ್ಬೋದು. ಇದಿರುತ್ತೆ ಬಟಾಣಿ, ಹಸಿ ಬಟಾಣಿ ಕೂಡ ಹಾಕ್ಕೊಳ್ಬೋದು. ಕ್ಯಾರೆಟ್ನು ತುರಿದು ಹಾಕ್ಕೊಳ್ಬೋದು. ನಾನು ಇಷ್ಟರಲ್ಲೇ ಮಾಡಿ ಮುಗಿಸ್ದೆ ಆ್ಯಕ್ಚುಲಿ. ತುಂಬ ಮೃದುವಾಗಿ ಬಂದಿದೆ, ನೀವು ನೋಡ್ಬೋದು. ನಾನು ಆಮೇಲೆ ತೋರಿಸ್ತೇನೆ ನಿಮಗೆ. ನೋಡಿ ಇದು ಗೊಜ್ಜನ್ನು ನೋಡಿ ಹೀಗೆ ಕುದ್ದ ನಂತರ ತೆಗೆದು ನಾವು ಒಂದು ಕಪ್ಪಿಗೆ ಹಾಕಿ ತೆಗೆದಿಟ್ರೆ ಹಾಗೇ ಬಿಡ್ತು. ತುಂಬಾ ಚೆನ್ನಾಗಾಗುತ್ತೆ. ಇದು ಅನ್ನಕ್ಕೆ ಒಂದು ಮಿಕ್ಸ್ ಮಾಡ್ಕೊಳ್ಲಿಕ್ಕೆ ಭಾಳ ಚೆಂದಾಗುತ್ತೆ. ಇದು ಟ್ರೆಡಿಷನಲ್ ಉಡುಪಿ ರೆಸಿಪೀಸ್ ಇದೆಲ್ಲ. ಈ ಸೀಸನಿಗೆ ಯಾರಿಗದು ಈ ಸೆಕೆಗೆ ಹಸಿವೆ ಆಗೋದಿಲ್ಲ ನೋಡಿ ಅಂಥವ್ರಿಗೆ ಭಾಳ ಒಳ್ಳೆ ರೆಸಿಪಿ ಇದು. ಎಷ್ಟು ಮೃದುವಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ನೋಡಿ ಎಷ್ಟು ನೀಟಾಗಿ, ತುಂಬ ಬಿಸಿ ಇತ್ತು ಅದು. ನಮ್ಮದು ನೋಡಿ ಎಲ್ಲನೂ ರೆಡಿ ಆಯಿತು. ಆಮೇಲೆ ಎಳ್ಳುದು ಪಂಚಕಜ್ಜಾಯವನ್ನು ಮಾಡಿದ್ದೀನಿ, ಅದನ್ನ ನಿಮಗೆ ತೋರಿಸಿಲ್ಲ ನಾನು. ನೋಡಿ ಬೆಳಗ್ಗೆದ್ದು ಟಿಫಿನ್ ರೆಡಿ ಆಯಿತು ನಮ್ಮದು. ಆನಂತರ ರಾಮನವಮಿಗೆ ನೋಡಿ ನಾನು ಕೋಸಂಬರಿ ಮತ್ತು ಪಾನಕ, ಆನಂತರ ರಸಾಯನ, ಕರ್ಬೂಜದ ರಸಾಯನ ಮಾಡಿದ್ದೆ. ನೋಡ್ಬೋದು ನೀವು ಅಲ್ಲಿ ಸೌತೆಕಾಯೆಲ್ಲ ಹೆಚ್ಚಿಟ್ಟಿದ್ದನ್ನು ನೀವು ನೋಡ್ಬೋದು ಬೇಳೆಕಾಳುಗಳ ಜೊತೆ. ಆನಂತರ ಹುಣಸೆ ಹಣ್ಣಿನ ಪಾನಕ ನೋಡಿ, ಹುಣಸೆ ಹಣ್ಣನ್ನು ಕಿವಿಚಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಏಲಕ್ಕಿ ಪುಡಿ. ರಾಮನವಮ ಪಾನಕಕ್ಕೆ ಆ್ಯಕ್ಚುಲಿ ಹುಣಸೆ ಹಣ್ಣು ಹಾಕಿದ್ದಕ್ಕೆ ಸ್ವಲ್ಪ ಏಲಕ್ಕಿ ಬೇಕು. ನಿಂಬೆಹಣ್ಣು ನೋಡಿ, ನಾನು ಯಾವುದು ಬೆಲ್ಲ ಬಳಸ್ತೀನಿ ಅಂತ ನೀವು ಕೇಳಿದ್ರಲ್ಲ, ಪತಂಜಲಿ ಅವ್ರದ್ದು ಪುಡಿ ಬೆಲ್ಲನೇ ನಾನು ಬಳಸುವಂಥದ್ದು. ಎಲ್ಲ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಕೊನೆಗೆ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೊಂಡಿದ್ದೆ, ನಾನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಅವತ್ತು. ರಾಮನವಮಿ ಲೆಕ್ಕದ ಯಾರಾದರೂ ಬಂದರೆ ಕೊಡಲಿಕ್ಕೆ ಆಗುತ್ತೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಹಾಗೇ ಬಿಡ್ತು. ನೋಡ್ಬೋದು
ವಿಡಿಯೋನ ನಾನು ತುಂಬ ಏನು ಗೊತ್ತಾ, ಸ್ಟ್ರೈನ್ ಮಾಡಿಕೊಂಡು ನಿಮಗೆ ಈ ವಿಷಯಗಳನ್ನು ಹೇಳಬೇಕು ಅಂತ ಇಷ್ಟಪಟ್ಟು ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಾ ಲೈಕ್ ಮಾಡೋದನ್ನು ಮರಿಬೇಡಿ. ಬೇಕಾದವರಿಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳಿ. ನೋಡಿ, ಕರ್ಬೂಜ ಸಿಪ್ಪೆ ತೆಗೆದು ತಿರುಳು ತೆಗೆದು ರಸಾಯನ ಮಾಡಿಕೊಂಡು, ನಾನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ, ತುಂಬ ಸಲ ತೋರಿಸಿದ್ದೀನಿ ನಾನು ಈ ವಿಡಿಯೋಗಳನ್ನೆಲ್ಲ. ಅದನ್ನ ತಿರುಳು ತೆಗೆದು ಸ್ವಲ್ಪ ಉಪ್ಪು ಹಾಕಿ ಬೆಲ್ಲ ಹಾಕಿ ತೆಂಗಿನಕಾಯಿ ರುಬ್ಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದೇ ಕರ್ಬೂಜದ ರಸಾಯನ. ಈ ಸೆಕೆಗೆ ಅಂತೂ ಭಾಳ ಚೆಂದಾಗುತ್ತೆ. ಇದು ತುಂಬ ತಂಪು, ಕರ್ಬೂಜ, ಮಂಗಳೂರು ಸೌತೆ ಅದೆಲ್ಲ ನೋಡ್ಬೋದು ನೀವಿಲ್ಲಿ. ಆಮೇಲೆ ತೆಂಗಿನಕಾಯಿ ರುಬ್ಬಿದ್ದು ಹಾಕ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಶ್ರಮಕ್ಕೆ ನಿಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವ ದುಡ್ಡು ನಿಮಗೆ ಹೋಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಮಾಡಿ, ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಾನು ಪದೇ ಪದೇ ನಿಮಗೆ ಹೇಳಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.